ಪುಗಡ್ತದ ದ್ವಿಚಕ್ರ ವಾಹನ ತಯಾರಿಕಾ ಸಂಸ್ಥೆ ಹೀರೋದ ಹೊಸ ಮಾದರಿದ BS6 ಇಂಜಿನ್ಲೆನ್ ಉಲಪಡೇನ 125 cc ಸೂಪರ್ ಸ್ಪ್ಲೆಂಡರ್ ಬೊಕ್ಕ 110 cc ಪ್ಲೆಜರ್ ಪ್ಲಸ್ ರಡ್ಡು ವಾಹನಲೆನು ತೋಕೋಡು ಕಾಪಿಕಾರ್ದ ಹೀರೋ ಶೋರೂಮ್ ಪಿಟ್ ಸ್ಟಾಪ್ ಮೋಟಾರ್ಸ್ ಶನಿವಾರ ಬಯ್ಯಗು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾರೆ. ಇಂಡಸ್ ಇಂಡ್ ಬ್ಯಾಂಕ್ದ ರೀಜನಲ್ ಮ್ಯಾನೇಜರ್ ಕೊಂಡಾನ ಶ್ರೀ ಪಿಲಿಚಾಮುಂಡಿ ಬಂಟ ಮುಂಡತಾಯ ದೈವಸ್ಥಾನದ ಮಾಜಿ ಮೊಕ್ತೇಸರರು ಶ್ರೀ ಪ್ರಸಾದ್ ಮಡ್ಯಾರ್ ತುಳರ್ ಬೆಳಗಾದು ರಿಬ್ಬನ್ ಕಟ್ ಮಲ್ತದು ಸೂಪರ್ ಸ್ಪ್ಲೆಂಡರ್ನ ಅನಾವರಣ ಮಲ್ತದು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾರೆ. ಮಲ್ಲವಿನಿರಾದ ಪಾಲ್ಪಡೆಯಿನ ಕೊರಿಯೋಗ್ರಾಫರ್ ಕುಮಾರಿ ವಿದ್ಯಾ ಪೂಜಾರಿ ಕೊಲ್ಯ ಪ್ಲೆಜರ್ ಪ್ಲಸ್ನ ಅನಾವರಣ ಮಲ್ತದು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾರೆ. ತೋಕೋಡು ಕಾಪಿಕಾರ್ದ ಹೀರೋ ಗ್ರಾಹಕ ಮಾರಾಟ ಸೇವಾ ಕೇಂದ್ರ 7 ವರ್ಷನು ಪೂರೈಸಾದು 8ನೇ ವರ್ಷಗೂ ಪೆಜ್ಜೆ ದೀಪನ ಸಂಭ್ರಮಲ್ಲ ಒಂದೇ ಪೊರ್ತು ಕೇಕ್ ಕತ್ತೆರ್ದು ಆಚರಿಸಾಯಿರು. ಪಿಟ್ ಸ್ಟಾಪ್ ಸಂಸ್ಥೆ 7 ವರ್ಷನು ಪೂರೈಸಾದು 8ನೇ ವರ್ಷಗೂ ದುಂಬಾರಿಯೊಂದುಂಡು ಗ್ರಾಹಕ ಬಂಧುಲಿಗೆ ಎಡ್ಡೆ ಸೇವೆ ಕೊಡ್ದು ಎಡ್ಡೆ ರೀತಿರು ಬುಲೆದನು. ಹೀರೋ ಸಂಸ್ಥೆದ ಹೊಸ ವಾಹನಲ ಎಡ್ಡೆ ಮಾರಾಟ ಪಡೆದು ಸಂಸ್ಥೆ ನನಲಾತು ಬುಲೆವಾಡು ಪಂಡದು ಶ್ರೀ ಪ್ರಸಾದ್ ಮಡ್ಯಾರ್ ಸಂಸ್ಥೆಗೆ ಎಡ ಬೈಕೆರು. ಲಾಂಚಿಂಗ್ ಸೆರೆಮನಿ ವಿಶೇಷ ಮಾಡೋದಿಲ್ಲ. ಫಸ್ಟ್ ಆಫ್ ಆಲ್ ಯಾರು ಥ್ಯಾಂಕ್ಸ್ ಮಾಡೋದಿಲ್ಲ ನಿಖಲ ಬಾಸ್ ಎನ್ನ ಫ್ರೆಂಡ್. ಸೊ ಇನ್ನಿ ನಮ್ಮ ಸೂಪರ್ ಸ್ಪ್ಲೆಂಡರ್ ಬೊಕ್ಕ ಪ್ಲೆಜರ್ ನೆತ್ತ BS6 ಲಾಂಚಿಂಗ್ ದ ಸೆರೆಮನಿ. ಸೊ ನಾರ್ಮಲಿ ಒಂಜಿ 6 years ಇರ್ದು ನಮ್ಮ ಬ್ಯಾಂಕ್ ಥ್ರೂ ನಮ್ಮ ಮೂಲು ಆಪ್ರೇಟ್ ಮಾಡೋದಿಲ್ಲ. ಸೊ ಲೋಕಲ್ ಕಸ್ಟಮರ್ಸ್ಗೆಲ್ಲ ಬೊಕ್ಕ ಅದರ್ ಸರ್ವಿಸ್ ಪ್ರೊವೈಡರ್ಗೆಲ್ಲ ಎಡ್ಡೆ ಸಪೋರ್ಟ್ ಕೊರೊಂದಿಲ್ಲ ದಿಲೀಪ್ ಆ್ಯಂಡ್ ಟೀಮ್. ಸೊ ಈ ಸಂಸ್ಥೆ ಆಜಿ ತಿಂಬೋದು ಆಜಿ ವರ್ಷ ದುಮ್ಮು ತುಪ್ಪನಾಗಿಲ್ಲ ಇತ್ತೆ ತುಪ್ಪನಾಗಿಲ್ಲ ಮಸ್ತ್ ವ್ಯತ್ಯಾಸ ಉಂಟು, ಡಿಫ್ರೆನ್ಸ್ ಉಂಟು, ಡೆವಲಪ್ ಉಂಟು, ಇಂಪ್ರೂವ್ಮೆಂಟ್ ಉಂಟು. ಸೊ ನನ್ನಲ್ಲಾತ ಎಡ್ಡೆ ಪ್ರಾಡಕ್ಟ್ ಬರಡು ಈ ಒಂಜಿ ಸಂಸ್ಥೆಗೆ ಎಡ್ಡೆ ಆವಡು
ಬೊಕ್ಕ ನಮ್ಮ ಒಂಜಿ ಬ್ಯಾಂಕ್ದ ಹೆಂಚಿನ ಒಂಜಿ ಸಹಕಾರ ಉಂಡ ಆ್ಯಂಡ್ ನನ್ನಲಾತ ನಮ್ಮ ಎಡ್ಡೆ ರೀತಿಯಲ್ಲಿ ಈ ಸಂಸ್ಥೆ ಕೊರ್ಪ ಪನ್ಪುನ ಆಶಯ ಒಂದೊಂದು ಅಭಿಲಾಷೆದು ಒಂದು. ಕೊರೋನಾ ಸಂದರ್ಭಡ್ ಸಾಮಾಜಿಕ ಅಂತರನ ಕಾತೊಂಡರೆ ಮಾತೆರೆಗ್ಲ ಸ್ವಂತ ವಾಹನ ದಿಂಜ ಉಪಕಾರ ಅಂಚಾದು ಹೊಸ ಮಾದರಿದ ಹೀರೋ ವಾಹನರು ಗ್ರಾಹಕರನ ಮೆಚ್ಚುಗೆ ಪಡೆದು ಎಡ್ಡೆ ಮಾರಾಟ ಆವಡು ಪಣದು ಕುಮಾರಿ ವಿದ್ಯಾ ಪೂಜಾರಿ ಹಾರೈಸಿರು. First of all, I would like to thank everyone and Dilip sir and Jyoti ma'am. When I launching the lectinek, must happy feel manthodalla because 7 years celebrate manthodalla 7 years ena nanala mast marketing avadu mast sale avadu maatirilla edde future dikkadu net atra selling atra antandu thank you manthodalla and the side stand indicator and sometimes engal hurry baritu side stand to on the see the straight agboka so engle gottagbe side stand unda indicator da trappu gottagbe and ಈ ಟೈಮ್ ಕೊರೋನಾ ಟೈಮ್ದು ಎಂಗ್ಲಿಗೆ ಮೇನ್ ಬಸ್ ಟ್ರಾವೆಲ್ ಮಾಡ್ಕೊಂಡಿರೋದು ನಮ್ಮ ಓನ್ ಗಾಡಿ ಸೊ ನಮ್ಮ ಓನ್ ಗಾಡಿ ನಮಗೆ ಬೋಲಿ ಐ ಮೀನ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೋದು ಸೊ ಮಾತಿರಲ್ಲ ಸಕ್ಸಸ್ಫುಲ್ ಆದ ಮಾರ್ಕೆಟಿಂಗ್ ಮಾಡ್ಬೋದು. ಥ್ಯಾಂಕ್ ಯು. ಪಿಟ್ ಸ್ಟಾಪ್ ಸಂಸ್ಥದ ಸೇಲ್ಸ್ ಮ್ಯಾನೇಜರ್ ಶ್ರೀ ಧನುಷ್ ಪ್ಲೆಜರ್ ಪ್ಲಸ್ ವಿಷಯದ ಬಗ್ಗೆ ಪೊಲಪ್ ಕೊರಿಯರ್. ಆಲ್ ನ್ಯೂ ಪ್ಲೆಜರ್ ಪ್ಲಸ್ BS6 ಇದರಲ್ಲಿ ಇಂಟರ್ಗ್ರೇಟೆಡ್ ಬ್ರೇಕಿಂಗ್ ಸಿಸ್ಟಮ್ ಇದೆ, FI ಪ್ರೋಗ್ರಾಮ್ ಸಿಸ್ಟಮ್ಸ್, ಮತ್ತು ಇದರಲ್ಲಿ ಟ್ಯೂಬ್ಲೆಸ್ ಟೈರ್, ಇದು 90 mm ಟ್ಯೂಬ್ಲೆಸ್ ಟೈರ್, 150 mm ಬರುವ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಇದೆ. ಇದರಲ್ಲಿ ಕ್ಯಾಟ್ಕಾನ್ ಕಂಟ್ರೋಲರ್ ಇರುವ ಕಾರಣ ನಮಗೆ ಎಮಿಷನ್ ಟೆಸ್ಟ್ ಇದು ಮಾಡೋದು ಅಷ್ಟೇನಿಲ್ಲ. ಮತ್ತು ಇದರಲ್ಲಿ ಯುಟಿಲಿಟಿ ಬಾಕ್ಸ್ ಮೊಬೈಲ್ ಚಾರ್ಜರ್ಸ್ ಬರುತ್ತಿದೆ. ಅಂಡರ್ ಬಾಡಿ ಓಪನ್ ಮಾಡುವಾಗ ನಮಗೆ ಲೈಟ್ಸ್ ಚಾರ್ಜರ್ಸ್ ಎಲ್ಲ ಬರ್ತದೆ. ಹಿಂದೆ ಮೊನೋಸಾಕ್ ಸಸ್ಪೆನ್ಷನ್ ಬರ್ತದೆ. 10% ಮೋರ್ ಎಕ್ಸಲರೇಷನ್, 10% ಮೋರ್ ಮೈಲೇಜ್ ಕೂಡ ಬರ್ತದೆ. ಇದಕ್ಕೆ ಬ್ಯಾಟ್ರಿ ವ್ಯಾರಂಟಿ 1.5 years, 5 years ಆಫ್ ಇಂಜಿನ್ ವ್ಯಾರಂಟಿ ಬರ್ತದೆ. ಸರ್ವಿಸ್ ಮ್ಯಾನೇಜರ್ ಶ್ರೀ ಸಂತೋಷ್ BS6 ಇಂಜಿನ್ದ ಹೊಸ ಮಾದರಿದ ಸೂಪರ್ ಸ್ಪ್ಲೆಂಡರ್ದ ಬಗ್ಗೆ ಮಾಹಿತಿ ಕೊರಿಯರ್. ಇದು ನಮ್ಮ ಸೂಪರ್ ಸ್ಪ್ಲೆಂಡರ್ BS6 ಇದೊಂದು ಬೋಲ್ಡ್ ಮತ್ತು ಸ್ಟೈಲಿಶ್ ಮತ್ತು ಸ್ಮಾರ್ಟ್ ಮೋಟರ್ ಸೈಕಲ್ ಆಗಿದೆ. ಇದರಲ್ಲಿರುವ BS6 ಇಂಜಿನ್ ಮತ್ತು ಪ್ರೋಗ್ರಾಮ್ FI ಹಾಗೆ ಪಿಟ್ ಆ್ಯಂಡ್ ಐ3 ಸಿಸ್ಟಮ್. ಇದು ಉತ್ತಮ ಎಮಿಷನ್ ಹಾಗೂ ಉತ್ತಮ ಸಫರಿಯನ್ನು ನೀಡುತ್ತದೆ. ಅದಲ್ಲದೆ ಇದರಲ್ಲಿರುವ ಎಕ್ಸೆನ್ಸ್ ಟೆಕ್ನಾಲಜಿ, ಅದರೊಂದಿಗಿರುವ ಇಂಟೆಲಿಜೆನ್ಸ್ ಸೆನ್ಸರ್ಸ್ಗಳು, ಒಳ್ಳೆಯ ಮೈಲೇಜ್, ಪಿಕಪ್ ಹಾಗೆ ಅದರ ದೀರ್ಘಕಾಲದ ಲೈಫನ್ನು ಇಂಜಿನ್ ಲೈಫನ್ನು ನಿಮಗೆ ನೀಡುತ್ತದೆ. ಹಾಗೆ ಇದರಲ್ಲಿರುವ ಡ್ಯುಯಲ್ ಟೋನ್ ಸ್ಟೈಲಿಶ್ ಕಲರ್ಸ್ಗಳು, ಹಾಗೆ ಅಲಾಯ್ ವೀಲ್ಸ್, ಹಾಗೆ ಕ್ಯಾಟ್ಕಾನ್ ಮಫ್ಲರ್, ಹಾಗೆ ಬ್ಲಿಂಕ್ಡ್ ಸ್ಟೈಲಿಶ್ ಇಂಡಿಕೇಟರ್ಸ್, ಹಾಗೆ ಫ್ರಂಟ್ ಡೂಮ್ ವೈಸರ್ಸ್, ಹಾಗೆ ಡಿಸೈನ್ಡ್ ಟೈಲ್ ಲೈಟ್ ಇದು ಇನ್ನೂ ಆಕರ್ಷಣೆ ಮಾಡುತ್ತದೆ. ಅದಲ್ಲದೆ ಇದರಲ್ಲಿ ಚಾಕ್ ಇಲ್ಲದ ಕಾರಣ ನಮಗೆ ಕೋಲ್ಡ್ ಸ್ಟಾರ್ಟ್ ಫೀಚರ್ ಹೊಂದಿದೆ. ಅದಲ್ಲದೆ 5 ಸ್ಪೀಡ್ ಗೇರ್ ಬಾಕ್ಸನ್ನು ಹಾಗೆ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಟ್ಯೂಬ್ಲೆಸ್ ಟೈರ್ಗಳನ್ನು ಎರಡನ್ನು ಅಳವಡಿಸಲಾಗಿದೆ. ಮತ್ತು ಫ್ರಂಟ್ ಹೈಡ್ರಾಲಿಕ್ ಸಸ್ಪೆನ್ಷನ್ ಕೊಟ್ಟು ಹಿಂದೆ ಹಾಗೆ ಹೈಡ್ರಾಲಿಕ್ 5 ಸ್ಟೆಪ್ ವೆಜಿಟೇಬಲ್ ಸಸ್ಪೆನ್ಷನ್ ಕೊಡಲಾಗಿದೆ. ಆದ್ದರಿಂದ ನಮ್ಮದು ರೈಡಿಂಗ್ ಮಾಡುವಾಗ ನಾವು ಗ್ರೌಂಡ್ ಕ್ಲಿಯರೆನ್ಸನ್ನು ನೋಡಬಹುದು. ಹಾಗೆ ಹೀರೋ ಕಂಪನಿ ಕಡೆಯಿಂದ ಕೊಡುವ 5 years ವಾರಂಟಿ ಹಾಗೂ 5 ಫ್ರೀ ಸರ್ವಿಸನ್ನು ಇದು ಹೊಂದಿದೆ. ಪಿಟ್ ಸ್ಟಾಪ್ ಸಂಸ್ಥದ ಮಾಲಕಿಯರು ಶ್ರೀ ದಿಲೀಪ್ ಕುಮಾರ್, ಪ್ರಥಮ ಗ್ರಾಹಕಿಯರು ಶ್ರೀ ಶೌಕತ್, ಸಂಸ್ಥದ ಅಕೌಂಟೆಂಟ್ ಜ್ಯೋತಿ ಮೋಹನ್ ಪಿಲಿಕೂರು ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸಂಸ್ಥದ ಸಿಬ್ಬಂದಿ ಪವಿತ್ರ ಎತ್ಕೊಂದು ನಿರೂಪಣೆ ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀಮಾನ್ ಪ್ರಸಾದ್ ಮಡ್ಯಾರ್ ಅವರನ್ನು ಸ್ವಾಗತಿಸುತ್ತೇವೆ. ಇವರು ಬಿಳಿಚಾಮುಂಡಿ ಬಂಟ ಮತ್ತು ಮುಂಡಿತಾಯ ದೇವಸ್ಥಾನ ಕೊಂಡನ ಇವರ ಆಡಳಿತ ಮುಖ್ಯಸ್ಥರಾಗಿದ್ದಾರೆ. ದ್ವಿಚಕ್ರ ವಾಹನ ಉತ್ಪಾದನೆಡು ಹೀರೋ ಮೋಟಾರ್ ಸಂಸ್ಥೆ ದೇಶಡೆ ಅಗ್ರಗಣ್ಯವಾದುಂಡು. ಹೊಸ ತಾಂತ್ರಿಕತೆದ ಮೂಲಕ ಗ್ರಾಹಕರಿಗೆ ಅನುಕೂಲ ಆಪಿಂಚಿನ ಸೌಲಭ್ಯలను ದ್ವಿಚಕ್ರ ವಾಹನಲೆಡು ಹೀರೋ ಕೊರೊಂದುಂಡು ಪಂಡದು ಹೀರೋ ಬೈಕ್ ಬೊಕ್ಕ ದ್ವಿಚಕ್ರ ವಾಹನದ ವಿಷಯದ ಬಗೆಟ್ ಅಂಚನೆ ಕೆಲವೊಂಜಿ ಸಂಬಂಧಿತ ಪ್ರಶ್ನೆಗಳಿಗೆ ಸಂಸದ ಮಾರಕೆರು ಶ್ರೀ ದಿಲೀಪ್ ಹೀರೋ ದ್ವಿಚಕ್ರ ವಾಹನದ ಬಗೆಟ್ ಮಾಹಿತಿ ಕೊರಿಯರು. ಇವತ್ತು ನಾವು ಯಾಕೆ ಇದೊಂದು ಸೇರಿದ್ದೇವೆ ಅಂದರೆ, ಫಸ್ಟ್ ಆಫ್ ಆಲ್ ನಾವೀಗೆಲ್ಲ ನಮ್ಮ ಕಸ್ಟಮರ್ಸು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತಾರೆ. ಆನಂತರ
ಈ ಕಂಪ್ಲೀಟ್ ಪ್ರೋಗ್ರಾಮನ್ನು ನಾವು ಲೈವ್ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ತೋರಿಸಿದ್ದೇವೆ. ಏನಂದರೆ ಇದಕ್ಕೆ ಈಗ ನಮ್ಮ ಗಾಡಿಯಲ್ಲಿ ಬೇರೆ ಕಂಪನಿಯ ಅಥವಾ ಬೇರೆ ಮಾದರಿಯ ಗಾಡಿಗಳಲ್ಲಿ ಇಲ್ಲದು ಏನು ನಮ್ಮ ಹೀರೋದಲ್ಲಿದೆ, ಅಥವಾ ಯಾಕೆ ಹೀರೋನೇ ಕಸ್ಟಮರ್ ಬೈ ಮಾಡಬೇಕು, ಯಾಕೆ ಅವರಿಗಿಂತ ನಾವು ವಿಭಿನ್ನವಾಗಿದ್ದೇವೆ ಅಂತ ತೋರಿಸುವಂಥದ್ದೊಂದು ಮೀಟ್. ಹಾಗಾಗಿ ಅದೆಲ್ಲದಕ್ಕೆ ಇಲ್ಲಿ ಒಂದು ಜನರಿಗೆ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ನಮ್ಮದು. ಹಾಗೆ ನನ್ನ ಎಡಬದಿಯಲ್ಲಿದ್ದಂಥ ಸಂತೋಷ್ ಅವರು ನಮ್ಮ ಸರ್ವಿಸ್ ಮ್ಯಾನೇಜರ್ ಆಗಿದ್ದಾರೆ. ಬಲಬದಿಯಲ್ಲಿದ್ದಂಥ ಧನುಷ್ ಅವರು ನಮ್ಮ ಸೇಲ್ಸ್ ಮ್ಯಾನೇಜರ್ ಆಗಿದ್ದಾರೆ. ಹಾಗೆ ನಾವು ಗ್ರಾಹಕರಿಗೆ ನಾವು ಯಾವೆಲ್ಲ ರೀತಿಯ ನಮ್ಮಿಂದ ಯಾವುದೆಲ್ಲ ರೀತಿಯ ಪ್ರಯೋಜನ ಇದೆ, ಯಾವುದೆಲ್ಲ ಸರ್ವಿಸನ್ನು ಕೊಡಲಿಕ್ಕೆ ನಾವು ಸಿದ್ಧ ಇದ್ದೇವೆ ಅಂತ ಒಂದು ಸಣ್ಣ ಹೇಳುವಂಥ ಒಂದು ಪ್ರಯತ್ನ. ಮೊದಲಿಗೆ ನಾವು ಇವತ್ತು 7 ವರ್ಷ ಮುಕ್ತಾಯ ಮಾಡಿ 8ನೇ ವರ್ಷದ ತಯಾರಿಯಲ್ಲಿದ್ದೇವೆ. ಈ 7 ವರ್ಷ ನಮಗೆ ಸಹಕರಿಸಿದಂಥ ನಮ್ಮ ಗ್ರಾಹಕರಿರ್ಬೋದು, ಸಿಬ್ಬಂದಿಗಳಿರ್ಬೋದು, ಅಥವಾ ಬೆನ್ನ ಹಿಂದೆ ಮುಂದೆ ನಿಂತು ಸಹಕಾರ ಮಾಡಿದಂಥ ನಮ್ಮ ಡೀಲರ್ ಆದಂಥ ವೆಸ್ಟ್ ಕೋಸ್ಟ್ ಮೋಟರ್ಸ್ನವರು, ಮತ್ತು ಅದರ ಸಿಬ್ಬಂದಿ ವರ್ಗದವರು, ಅದರ ಮಾಲಕರಾದಂಥ ಮೊಹಮ್ಮದ್ ರಫೀಕ್ ಅವರೆಲ್ಲರಿಗೂ ನಮ್ಮ ತುಂಬು ಹೃದಯದ ಅಭಿನಂದನೆಗಳು. ಯಾಕಂದರೆ ಅವರು ಬೆನ್ನ ಹಿಂದೆ ನಿಂತ ಕಾರಣವೇ ನಮಗೆಲ್ಲ ಇಷ್ಟು ಗ್ರಾಹಕರಿಗೆ ತೃಪ್ತಿಯಾದಂತಹ ಸರ್ವಿಸ್ ಇರ್ಬೋದು, ಸೇಲ್ಸ್ ಇರ್ಬೋದು ಕೊಡಲಿಕ್ಕೆ ನಮ್ಮಿಂದ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಎರಡನೇದಾಗಿ ನಮ್ಮ ಪಿಟ್ ಸ್ಟಾಪ್ ಮೋಟರ್ಸಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೊದಲಿಗೆ ನಮ್ಮ ಸರ್ವಿಸ್ ಸೆಂಟರ್ ಅಥವಾ ಶೋರೂಮ್ ಏನಿದ್ರೆ ಸರ್ವಿಸ್ ಟೈಮ್ ಅಂದರೆ ಬೆಳಿಗ್ಗೆ 8:30 ಗಂಟೆಯಿಂದ ರಾತ್ರಿ ಸಂಜೆ 6:30 ಗಂಟೆಯವರೆಗೆ ನಮ್ಮ ಸರ್ವಿಸ್ ಸೆಂಟರ್ ಓಪನ್ ಇದೆ. ಅದೇ ರೀತಿ ಸೇಲ್ಸ್ ನಮ್ಮದು ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 7:15 ಗಂಟೆ ತನಕ ಇರ್ತವೆ. ಭಾನುವಾರ ನಮ್ಮ ಸೇಲ್ಸ್ ಓಪನ್ ಇರ್ತದೆ. ಮತ್ತು ಈ ಕೊರೋನಾ ಇರುವ ಟೈಮಿಂದ ಕೊರೋನಾ ಏನಿದೆ ನಮಗೆ ನಾವು ಅದರದ್ದೇನು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇದ್ದೇವೆ. ಆದ ಕಾರಣದಿಂದ ನಾವು ಇವಾಗ ಒಂದು ಆನ್ಲೈನ್ ಬುಕ್ಕಿಂಗ್ ಅಂತ ಮಾಡಿದ್ದೇವೆ ಹೊಸತಾಗಿ. ಗ್ರಾಹಕರು ನಮ್ಮ ಸಂಸ್ಥೆಗೆ ಬರುವಂಥ ಅವಶ್ಯಕತೆಯೇ ಇಲ್ಲ. ಗ್ರಾಹಕರಿಗೆ ನಮ್ಮ ಶೋರೂಮ್ನ ಸರ್ವಿಸ್ ಏನಾದರೂ ಬೇಕು ಅಂತ ಆದರೆ ಅಥವಾ ಶೋರೂಮ್ಗೆ ಕರೆ ಮಾಡಬೇಕಾದ್ರೆ ಇಲ್ಲಿದೆ ಅದು ನಂಬರ್, ಈ ಕಾಂಟ್ಯಾಕ್ಟ್ ನಂಬರಿಗೆ ಫೋನ್ ಮಾಡಿದರೆ ಸಾಕು. ಈ ನಂಬರಿಂದ ಒಂದು ನಮಗೆ ಕಸ್ಟಮರ್ ಫೋನ್ ಮಾಡಿ ಅಂತ ಹೇಳಿದರೆ ಸಾಕು, ಫೋನ್ ಮಾಡೋದು ಬೇಡ, ಅವ್ರಿಗೆ ಫೋನ್ ಮಾಡಿ ಅಂತ ಹೇಳಿದರೆ ನಾವೇ ನಮ್ಮ ಗ್ರಾಹಕರಿಗೆ ಫೋನ್ ಮಾಡಿ ಆನ್ಲೈನ್ ಮುಖಾಂತರ, ವಾಟ್ಸಪ್ ಮುಖಾಂತರ ನಾವು ಅವರ ದಾಖಲೆ ಪತ್ರಗಳನ್ನು ತೆಕ್ಕೊಂಡು ಅವರಿಗೆ ಲೋನ್ ಮಾಡಿ ಕೊಡುವಂಥದ್ದು. ಆನಂತರ ಕಸ್ಟಮರ್ ಪೇಮೆಂಟ್ ಮಾಡಬೇಕಾದ್ರೆ ಡಿಜಿಟಲ್ ಅಂದರೆ ಆನ್ಲೈನ್ ಪೇಮೆಂಟ್ ಮಾಡ್ಬೋದು ನಮಗೆ. ಅದೇ ರೀತಿ ಗ್ರಾಹಕರಿಗೆ ಗಾಡಿಯನ್ನು ಡೆಲಿವರಿ ಮಾಡುವಂಥದ್ದು, ನಾವು ಅವರ ಮನೆಗೇ ಬಂದು ಡೆಲಿವರಿ ಮಾಡುವಂಥ ಹೊಸ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಗ್ರಾಹಕರಿಗೀಗ ಸರ್ವಿಸ್ ಡಿಪಾರ್ಟ್ಮೆಂಟಿಂದ ಅಂದರೆ ಕಸ್ಟಮರ್ಸಿಗೆ ನಾವು ಸುಮಾರು ಇರೋದು ಕಡೆಯಿಂದಲೂ ಮತ್ತು ನಮ್ಮ ಕಡೆಯಿಂದಲೂ ಸುಮಾರು ಸೌಲಭ್ಯ ಇದೆ. ಅದರಲ್ಲಿ ಏನಂದರೆ ನಾವು ಎಲ್ಲ ಕಂಪನಿಗಳು ಗಾಡಿ ಸೇಲ್ ಮಾಡಿದ ನಂತರ ಅವ್ರದ್ದು ಸರ್ವಿಸ್ಗಳು ಮುಗೀತು ಅಂತ ತಿಳ್ಕೊಳ್ತಾರೆ. ನಮ್ಮದು ಆಫ್ಟರ್ ಸೇಲ್ ಆದ ನಂತರದ್ದು ಕೂಡ ನಮ್ಮದೊಂದು ಸರ್ವಿಸ್ ಇದೆ. ಅಂದರೆ ನಮ್ಮ ಹತ್ರ ಗುಡ್ ಲೈಫ್ ಕಾರ್ಡ್ ಇದೆ. ಈ ಗುಡ್ ಲೈಫ್ ಕಾರ್ಡ್ ಯಾವ 2 ವೀಲರ್ ಇಂಡಸ್ಟ್ರಿನೂ ಮಾಡ್ತಾ ಇಲ್ಲ. ಯಾವ 2 ವೀಲರ್ ಇಂಡಸ್ಟ್ರಿಯಲ್ಲೂ ಈ ಗುಡ್ ಲೈಫ್ ಅಂತ ಹೇಳೋದೊಂದು ಪ್ರೋಗ್ರಾಮೇ ಇಲ್ಲ. ಏನು ಗುಡ್ ಲೈಫ್ ಅಂದರೆ ಇದೊಂದು ಕಾರ್ಡ್ ಥರ ಬರ್ತದೆ. ಈ ಕಾರ್ಡಲ್ಲಿ ಕಸ್ಟಮರ್ಸಿಗೆ ಲೈಕ್ 100 ರೂಪಾಯಿ ಕಸ್ಟಮರ್ದು ಬಿಲ್ ಆದರೆ 100 ಪಾಯಿಂಟ್ಸ್, 1000 ರೂಪೀಸ್ ಬಿಲ್ ಆದರೆ 1000 ಪಾಯಿಂಟ್ಸ್. ಅದರಿಂದ ಕಸ್ಟಮರಿಗೆ ಡಿಸ್ಕೌಂಟ್ ಅಥವಾ ಗಿಫ್ಟ್ ವೋಚರ್ ಸಿಗ್ತದೆ. ಎರಡನೇದಾಗಿ ಇದರಲ್ಲಿ ಗ್ರಾಹಕ ಮತ್ತು ಗ್ರಾಹಕನ ಕುಟುಂಬ ವರ್ಗದವರ ಸೇಫ್ಟಿಯನ್ನು ನೋಡಿಕೊಂಡು 1 ಲಕ್ಷ ರೂಪಾಯಿದು ಇನ್ಶೂರೆನ್ಸನ್ನು ಮಾಡಿಕೊಡ್ತದೆ. ಇದು ಹೀರೋ ಮೋಟರ್ ಕಡೆಯಿಂದ ಉಚಿತವಾಗಿ ಬರುವಂಥದ್ದು. ಇದೊಂದು ಸೌಲಭ್ಯ ಕಸ್ಟಮರಿಗೆ ಇದೆ. ಆನಂತರ ಒಂದು ಫ್ರೀ ಸರ್ವಿಸ್ ಮುಗಿದ ನಂತರ ನಮ್ಮ ಗಾಡಿಗೆ 5 ವರ್ಷದ ವಾರಂಟಿ ಇದೆ. ಬೇರೆ ಯಾವುದೇ 2 ವೀಲರ್ ಕಂಪನಿನೂ 5 ವರ್ಷ ವಾರಂಟಿ ಕೊಡ್ತಾ ಇಲ್ಲ. ಹಾಗೆ ನಮ್ಮ ಕಂಪನಿ 5 ವರ್ಷ ವಾರಂಟಿ ಕೊಡ್ತಾ ಇದೆ. ಮೊದಲ ವರ್ಷದಲ್ಲಿ 5 ಫ್ರೀ ಸರ್ವಿಸ್ ಕೊಡ್ತಾ ಇದೆ. 2ನೇ ವರ್ಷದಲ್ಲಿ ಗ್ರಾಹಕರಿಗೆ 2ನೇ ವರ್ಷನೂ ಸರ್ವಿಸ್ ಫ್ರೀ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಒಂದು ಪಾಸ್ಪೋರ್ಟ್ ಅಂತ ಒಂದು ಕಾರ್ಡ್ ಮಾಡಿದ್ದೀವಿ. ಆ ಕಾರ್ಡ್ ಮಾಡಿದರೆ ಮತ್ತು 1 ವರ್ಷದ ಉಚಿತ ಫ್ರೀ ಸರ್ವಿಸ್ ಅವರಿಗೆ ಸಿಗ್ತದೆ. ಅದರ ಪ್ರಯೋಜನವನ್ನು ನಮ್ಮ ಗ್ರಾಹಕರು ಪಡೆದುಕೊಂಡ್ರೆ ಒಳ್ಳೆಯದು, ಪಡೆಯಬಹುದು ಅವರಿಗೆ. ಆನಂತರ ನಮ್ಮ ಪಿಟ್ ಸ್ಟಾಪ್ ಮೋಟರ್ಸ್ ಕೋರ್ಟಲ್ಲಿ ಇಲ್ಲಿ ಯಾವುದಾದ್ರೂ ಗ್ರಾಹಕರು ಸರ್ವಿಸ್ಗೆ ಬಂದರೆ ಅಥವಾ ಹೊಸ ಗಾಡಿ ಇಲ್ಲಿಂದ ಪರ್ಚೇಸ್ ಮಾಡಿದರೆ ಆ ಗ್ರಾಹಕ ಯಾವುದೇ ಕಾರಣಕ್ಕೂ
ನಾವು ಮಂಗಳೂರು ಶೋರೂಮಿಗೆ ಅಥವಾ ಇನ್ನೊಂದು ಶೋರೂಮಿಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ಅವನಿಗೆ ಎಲ್ಲ ಸರ್ವೀಸು, ಎಲ್ಲ ವಿಧದ ಸರ್ವಿಸ್ ಒಂದೇ ಸೂರಿನಡಿ ಅವನಿಗೆ ಸಿಗ್ತದೆ. ಅಂದರೆ ನಮ್ಮಲ್ಲಿ ಒಂದು ಗ್ರಾಹಕ ಗಾಡಿ ತೆಗೆದ ನಂತರ ಅದಕ್ಕೆ ಇನ್ಶೂರೆನ್ಸ್ ಕಟ್ಟಿದಿರ್ಬೋದು, ಆಕ್ಸಿಡೆಂಟ್ಸ್ ಇರ್ಬೋದು, ಅಥವಾ ಸ್ಪೇರ್ ಪಾರ್ಟ್ಸ್ ಇರ್ಬೋದು, ಸೇಲ್ಸ್ ಇರ್ಬೋದು, ಸೇಫ್ಟಿ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ನಮ್ಮ ಗಾಡಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಯಾವುದೇ ಥರದ ಸರ್ವಿಸ್ ಇರ್ಬೋದು ನಾವು ನಮ್ಮ ಶೋರೂಮಲ್ಲೇ ಕೊಡ್ತಾ ಇದ್ದೇವೆ. ಮತ್ತು ಇವಾಗ ಕೊರೋನಾ ಬಂದ ನಂತರ ನಾವು ನಮ್ಮ ಗ್ರಾಹಕರಿಗೆ ಪೇಯ್ಡ್ ಸರ್ವಿಸಲ್ಲಿ ಒಂದು ಎವರೇಜ್ ಬಿಲ್ನ ಎಬವ್ ಹೋದರೆ ಅವರಿಗೆ ಒಂದು 10% ಲೇಬರ್ ಡಿಸ್ಕೌಂಟ್ಸ್ ಕೂಡ ನಾವು ಕೊಡ್ತಾ ಇದ್ದೇವೆ. ಆಮೇಲೆ ನಾವು ಯಾಕೆ ಹೀರೋದು ಗಾಡಿ ತಗೊಳ್ಬೇಕು, ಯಾಕೆ ಬೇರೆ ಪ್ರಾಡಕ್ಟಿಗಿಂತ ಹೀರೋ ಭಿನ್ನವಾಗಿದೆ ಯಾಕೆ ಅಂತ ಹೇಳಿದರೆ, ನೀವು ಯಾವುದೇ ಗಾಡಿಯನ್ನು ತಗೊಳ್ಳಿ, ಯಾವುದಾದ್ರೂ ಒಂದು ಬೇರೆ ಕಂಪನಿದು ಗಾಡಿ, ಒಂದು ಹೊಸ ಬೈಕ್ ಬಂದರೆ ಅದು ಮಾರ್ಕೆಟಲ್ಲಿ 2 ವರ್ಷ ಮಾತ್ರ ಇರ್ಬೋದು, 3ನೇ ವರ್ಷ 4ನೇ ವರ್ಷ ಆ ಗಾಡಿಗಳು ಇರೋದಿಲ್ಲ ಮಾರ್ಕೆಟಲ್ಲಿ. ನೀವು ಇವತ್ತಿಗೆ ಸ್ಪ್ಲೆಂಡರ್ ತಗೊಂಡ್ರೆ 25ನೇ ವರ್ಷ ಗ್ರಾಹಕರ ಸೇವೆಯಲ್ಲಿದೆ, 25 ವರ್ಷ ಒಂದು ಪ್ರಾಡಕ್ಟನ್ನು ಸೇಲ್ಸಲ್ಲಿಟ್ಟು ನಾವು ಸೇಲ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಪ್ಯಾಷನ್ ಪ್ರೋ ತಗೊಂಡ್ರೆ 15 ವರ್ಷ ಆಗ್ತಾ ಬಂತು, ಗ್ಲಾಮರ್ ತಗೊಂಡ್ರೆ 13 ವರ್ಷ ಆಯಿತು. ಇಷ್ಟು ಲಾಂಗ್ ಜರ್ನಿಯಲ್ಲಿ ಸೇಲ್ ಬರ್ತಾ ಇದೆ. ಗ್ರಾಹಕರಿಗೆ ಇದರ ಬೇಡಿಕೆಯೂ ಇದೆ. ಇವತ್ತಿಗೆ ಸ್ಪ್ಲೆಂಡರ್ ನೀವು ನೋಡಿದರೆ ಪ್ರಪಂಚದ ತುಂಬ ವೇಗವಾಗಿ ಗ್ರಾಹಕರ ಕೈ ಸೇರುವ ಗಾಡಿ ಅಂದರೆ ಅದು ಸ್ಪ್ಲೆಂಡರ್ ಪ್ರೋ. ಅದು ಇವತ್ತಿಗೂ ನಮ್ಮ ಶೋರೂಮಲ್ಲಿದೆ. ಯಾಕೆ ಇದು ಈ ಥರ ಬರ್ತಾ ಇದೆ ಅಂದರೆ, ಯಾಕೆ ಈ ಗಾಡಿ ಇಷ್ಟು ಒಂದು ಲಾಂಗ್ ಜರ್ನಿಯನ್ನು ತೆಕ್ಕೊಳ್ತಾ ಇದೆ ಅಂದರೆ, ಮೊದಲಿಗೆ ಹೀರೋದು ಗಾಡಿ ಆಫ್ಟರ್ ಮಾರ್ಕೆಟ್ ಅಂದರೆ ಒಂದು ಗ್ರಾಹಕರು ಆ ಗಾಡಿಯನ್ನು ಸೇಲ್ ಮಾಡಿದ ನಂತರನೂ ಕೂಡ ಅವನಿಗೆ ಒಳ್ಳೆ ರೀಸೇಲ್ ವ್ಯಾಲ್ಯೂ ಸಿಗ್ತಾ ಇದೆ. ಹಾಗಾಗಿ ಗ್ರಾಹಕರು ತೆಕ್ಕೊಳ್ತಾರೆ. ಮತ್ತು ನಮ್ಮ ಹೀರೋ ಗಾಡಿದು ಮೈಲೇಜು, ಪಿಕಪ್ಪು, ಮೇಂಟೆನೆನ್ಸು ಅದೆಲ್ಲ ಬೇರೆ ಗಾಡಿಯನ್ನು ನೋಡಿದರೆ ವಿಭಿನ್ನವಾಗಿದೆ. ಅದಕ್ಕೋಸ್ಕರ ನಮ್ಮ ಗಾಡಿಯನ್ನೇ ಗ್ರಾಹಕರು ಇಷ್ಟಪಡ್ತಾರೆ. ಹಾಗಾಗಿ ಹೀರೋ ಇವತ್ತಿಗೆ ಈ ವರ್ಷ ಇನ್ನೊಂದು ಒಳ್ಳೆ ನ್ಯೂಸ್ ಅಂದರೆ, ಈ ವರ್ಷ ಹೀರೋದು 19ನೇ ವರ್ಷ ವರ್ಲ್ಡ್ ನಂಬರ್ 1 ಟೂ ವೀಲರ್ ಮ್ಯಾನುಫ್ಯಾಕ್ಚರರ್ಸ್. ಹೋದ ವರ್ಷ 18 ಇತ್ತು, ಈ ವರ್ಷ 19 ವರ್ಷ. ಕಳೆದ 19 ವರ್ಷದಿಂದ ಹೀರೋಕ್ಕೆ ಸರಿಸಾಟಿಯಾದ ಅಥವಾ ಅದರ ಹತ್ತಿರದಲ್ಲಿ ನಿಲ್ಲುವ ಇನ್ನೊಂದು ಬ್ರ್ಯಾಂಡೇ ಇಲ್ಲ. ಇವಾಗ ಗೊತ್ತಿರ್ಬೋದು, 7 ಲಕ್ಷ ಪ್ರತಿ ತಿಂಗಳ ಸೇಲ್ಸ್ 7 ಲಕ್ಷ ಮೇಲೆ ದಾಟಿದೆ. ಹಾಗಾಗಿ ಇದೆಲ್ಲ ಹೀರೋದ ಬೇಡಿಕೆಯನ್ನು ಹೆಚ್ಚು ಮಾಡಿರುವಂಥದ್ದು, ಇದೆಲ್ಲ ಕಾರಣಗಳಿಂದ. ಹಾಗೆ ಹೀರೋದವರು ಯಾವುದೇ ಹೊಸ ಗಾಡಿ ಬರಲಿ, ಆ ಗಾಡಿಯಲ್ಲಿ ಪೇಟೆಂಟ್ ಸಿಸ್ಟಮ್ ತರ್ತಾ ಇದ್ದಾರೆ. ಅದು ಇನ್ನೊಂದು ಕಂಪನಿಗಳು ಮಾಡಲಿಕ್ಕೆ ಆಗದ ರೀತಿಯಲ್ಲಿದೆ. ಅಂದರೆ ಹೊಸ ಟೆಕ್ನಾಲಜಿನ ತರ್ತಾ ಇದೆ. ಇವಾಗ i3s ಟೆಕ್ನಾಲಜಿ ಇರ್ಬೋದು, ಎಕ್ಸೆನ್ಸ್ ಇರ್ಬೋದು, ಇವಾಗ BS6 ಇಂಜಿನ್ ಬಂದಿದೆ. BS6ಅಲ್ಲಿ ಎಲ್ಲ ಗಾಡಿಗಳು, ಎಲ್ಲ ಕಂಪನಿದು ಎಲ್ಲ ಗಾಡಿಗಳು FI ಆಗಿದೆ. ನಮ್ಮಲ್ಲಿ ಏನು ವಿಭಿನ್ನ ಅಂದರೆ, ನಮ್ಮ FI ಪ್ರೋಗ್ರಾಮ್ ಇಂಜಿನ್ ಆಗಿದೆ. ಅಂದರೆ ಇಷ್ಟು ದಿನ ಗ್ರಾಹಕರು ಒಂದು ಶೋರೂಮ್ಗೆ ಸರ್ವಿಸ್ಗೆ ಬರಬೇಕಾದ್ರೆ ನಾವೊಂದು ಗಾಡಿಗೆ ಒಂದು 2-3 ಪಾರ್ಟ್ಸ್ಗಳು ಹಾಕಿ ಅದನ್ನು ಕೊಡುವಂಥದ್ದಿತ್ತು. ಇವಾಗ ಪ್ರೋಗ್ರಾಮ್ ಇಂಜಿನಿಂದ ಏನಾಗಿದೆ ಅಂದರೆ, ಅದನ್ನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ ಕೂಡಲೇ ಪರ್ಟಿಕ್ಯುಲರ್ ಯಾವ ಪಾರ್ಟ್ಸಲ್ಲಿ ಪ್ರಾಬ್ಲಮ್ ಇದೆ ಅಂತ ತೋರಿಸ್ತಾ ಇದೆ. ಆ ಪಾರ್ಟ್ಸ್ ಚೇಂಜ್ ಮಾಡಬೇಕಾ, ಚೇಂಜ್ ಮಾಡಬಾರ್ದಾ, ಅಥವಾ ಟೈಟ್ ಲೂಸ್ ಏನು ಮಾಡಬೇಕು ಅದನ್ನೆಲ್ಲ ತೋರಿಸ್ತಾ ಇದೆ. ಇದು ನಮ್ಮ ಪ್ರೋಗ್ರಾಮ್ದು FI ಇಂದ ತೋರಿಸ್ತಾ ಇದೆ. ಅನಂತರ ಗ್ರಾಹಕರಿಗೆ 3 ಗಂಟೆ ಒಳಗೆ 3 ಅವರ್ಸ್ನೊಳಗೆ ನಾವು ಲೋನ್ ಮಾಡಿ ಕೊಡ್ತಾ ಇದ್ದೇವೆ. ಈ ಲೋನ್ ಕೂಡ ಕಸ್ಟಮರ್ ಒಂದೇ ಸರ್ತಿ ಶೋರೂಮಿಗೆ ಬಂದರೆ ಸಾಕು, ಗ್ರಾಹಕರಿಗೆ ಇದರ ಲೋನ್ ಸಿಗ್ತಾ ಇದೆ. ಮತ್ತು ನಮ್ಮಲ್ಲಿ ಇವಾಗ ಎಲ್ಲ ಗಾಡಿಗಳು BS6 ಆಗಿ ಬಂದಿದೆ. ನಮ್ಮಲ್ಲಿ 5 ಥರದ್ದು ಸ್ಕೂಟರ್ಸು, 7-8 ಥರದ್ದು ಬೈಕ್ಸ್ಗಳಿದೆ. ಇದೆಲ್ಲ ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿದೆ. ಇದೆಲ್ಲ ನಮ್ಮಲ್ಲಿ ಗ್ರಾಹಕರು ಒಂದು ಹೊಸ ಗಾಡಿ ಪರ್ಚೇಸ್ ಮಾಡುವಾಗ ನಾವು ಅದಕ್ಕೆ 1 ಇಯರಿದ್ದೇ ರೋಡ್ ಅಸಿಸ್ಟ್ ಇನ್ಶೂರೆನ್ಸ್ ಮಾಡಿ ಕೊಡ್ತಿದ್ದೇವೆ, RSI ಇನ್ಶೂರೆನ್ಸ್. ಗ್ರಾಹಕರು ಒಂದು ಬಾರಿ ನಮ್ಮಲ್ಲಿ ಗಾಡಿ ತಗೊಂಡಲ್ಲಿ ಅವರಿಗೆ ಪಂಚರ್ ಇರ್ಬೋದು, ಬ್ರೇಕ್ ಡೌನ್ ಇರ್ಬೋದು, ಅವ್ರು ಇಲ್ಲಿ ಇಟ್ಕೊಂಡು ಬರಬೇಕು ಅಂತಿಲ್ಲ, ನಾವು ಬರಬೇಕು ಅಂತಿಲ್ಲ. ನಾವು ಕೊಟ್ಟಿರುವಂಥ ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡಿದರೆ ಅವರು ಎಷ್ಟೇ ದೂರದಲ್ಲಿದ್ದರೂ ಕೂಡ ಟೋಲ್ ಫ್ರೀ ಕಂಪನಿಯವರು ಬಂದುಬಿಟ್ಟು ಆ ಗಾಡಿಯನ್ನು ತೆಕ್ಕೊಂಡು ನಮ್ಮ ನಿಯರೆಸ್ಟ್ ಹೀರೋ ಶೋರೂಮಿಗೆ ರೀಚ್ ಮಾಡುವ ಕೆಲಸವನ್ನು RSI ಕಂಪನಿಯವರು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಗ್ರಾಹಕರಿಗೋಸ್ಕರ ಎಕ್ಸ್ಪೀರಿಯನ್ಸ್ ಮೆಕ್ಯಾನಿಕ್ಸ್ನವರಿರ್ಬೋದು, ಅಥವಾ ಎಕ್ಸ್ಪೀರಿಯನ್ಸ್ ಸಿಬ್ಬಂದಿ ವರ್ಗದಿರ್ಬೋದು, ಎಕ್ಸ್ಪೀರಿಯನ್ಸ್ ಮ್ಯಾನೇಜರ್ಸ್ ಇರ್ಬೋದು, ಎಲ್ಲರೂ ಎಕ್ಸ್ಪೀರಿಯನ್ಸ್ ಇದ್ದ ಕಾರಣ ಆದಷ್ಟು ನಮ್ಮಲ್ಲಿ ಆದಷ್ಟು ಕಸ್ಟಮರ್ಗೆ ಒಳ್ಳೆ ಸೇವೆಯನ್ನು ಕೊಡಲಿಕ್ಕೆ ಆಗ್ತದೆ, ಅಷ್ಟು ನಾವು ನಮ್ಮಿಂದ ಪ್ರಯತ್ನ ಪಡ್ತಾ ಇದ್ದೇವೆ. ನಮ್ಮ ಗ್ರಾಹಕರೆಲ್ಲರೂ ಕಳೆದ 7 ವರ್ಷದಿಂದ ನಮ್ಮನ್ನು ಯಾವ ರೀತಿ ಪ್ರೋತ್ಸಾಹ ಮಾಡಿದ್ದಾರೆ, ಇನ್ನು ಮುಂದೆ ಆ ಥರ ಮಾಡಬೇಕು ಅಂತ ನಾನು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸೇಲ್ಸ್ ಇಂಪ್ರೂವ್ಮೆಂಟ್ பண்ண ಎಂಚ ಮಾಡ್ತಾರೆ ಮತ್ತೆ ಲೋನ್ ಇಂದ ಸಿಗೋದು ಬರ್ತಿತ್ತು. ಕೊರೋನಾ ಸ್ಟ್ಯಾಂಡ್ ಆ್ಯಕ್ಚುಲಿ ಸಿಬಿಲ್ ಡಿಸ್ಕೌಂಟ್ ಆಗ್ತದೆ. ಸೊ ಸಿಬಿಲ್
ಇಟ್ಕೊಂಡು ಇದು ಟೆನ್ಷನ್ ಲೋನ್ ಮಾಡ್ಕೊಳ್ಳೋದು. ಇತ್ತೀಚೆಗೆ ಗೊತ್ತಿಲ್ಲ ಮೇಡಮ್. ಈಗ ಏನಂದರೆ ಕಸ್ಟಮರ್ಸಿಗೆ ಇವಾಗ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಕ್ಕೋಸ್ಕರ ಅಫ್ಕೋರ್ಸ್ ಎಲ್ಲರಿಗೆ ಗಾಡಿ ಬೇಕೇ ಬೇಕು. ಅಂದರೆ ಮುಂಚೆ ಬಸ್ಸಲ್ಲಿ ಹೋಗೋರು ಕೂಡ ಈಗ ಒಂದೇ ಮನೆಯವರು ಇದ್ದಾರೆ ಅಥವಾ ನೇಬರ್ಸ್ ಇದ್ದಾರೆ ಅಂದರೆ ಅವರಿಗೆ ಗಾಡೀಲಿ ಹೋಗಲಿಕ್ಕೆ ಬೇಕು. ಅದಕ್ಕೋಸ್ಕರ ಮೇಡಮ್ ಹೇಳಿದ ಹಾಗೆಯೇ ಸಿಬಿಲ್ ಸ್ಕೋರ್ ಕಡಿಮೆ ಇದ್ದರೆ ಅದು ರಿಜೆಕ್ಟ್ ಆಗ್ತದೆ, ಲೋನ್ ಆಗ್ತಾಯಿಲ್ಲ. ಅಂಥವರಿಗೋಸ್ಕರ ಯಾವ ಫಿನಾನ್ಸ್ ಕಂಪನಿ ಸಿಬಿಲ್ ನೋಡ್ತಾ ಇಲ್ಲ, ಎಕ್ಸಾಂಪಲ್ ಇವಾಗ ಶ್ರೀರಾಮ್ ಫಿನಾನ್ಸು, ಆರೆಂಜ್ ಫಿನಾನ್ಸ್ ಅಂಥದ್ದೆಲ್ಲ ಅವರು ಸಿಬಿಲ್ ನೋಡ್ತಾ ಇಲ್ಲ. ಆ ಸಿಬಿಲ್ ನೋಡೋದ ಕಂಪನಿ ಜೊತೆಗೆ ಆ ಡಾಕ್ಯುಮೆಂಟನ್ನು ಕೊಟ್ಟು ನಾವು ನಮ್ಮಿಂದ ಎಷ್ಟು ಪ್ರಯತ್ನ ಮಾಡ್ಬೋದು ಅಷ್ಟು ಮಾಡಿಬಿಟ್ಟು ಗಾಡಿಗೆ ಕಸ್ಟಮರಿಗೆ ಲೋನ್ ಕೊಡ್ತಾ ಇದ್ದೇವೆ. ಹಾಗಾಗಿ ಯಾರಾದರೂ ಕಸ್ಟಮರಿಗೆ ಸಿಬಿಲ್ ಪ್ರಾಬ್ಲಮ್ ಇದೆ, ನಮಗೆ ದೊಡ್ಡ ಡೌನ್ ಪೇಮೆಂಟ್ ಇಲ್ಲ ಅಂತ ಹೇಳಿದ್ರು ಕೂಡ ಮಿನಿಮಮ್ ಡೌನ್ ಪೇಮೆಂಟಲ್ಲಿ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೇವೆ, ಮಾಡಿ ಕೊಡ್ತಾನೂ ಇದ್ದೇವೆ ನಾವು. ಇವಾಗ ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಏನು ಸಬ್ಮಿಟ್ ಮಾಡಬೇಕು? ಇವಾಗ ಎಷ್ಟು ದಿನ ಆಗ್ತದೆ ನಿಮ್ಮದು ಲೋನ್ ಅಪ್ರೂವಲ್ ಆಗಲಿಕ್ಕೆ? ಐ ಮೀನ್ ಗಾಡಿ ಡೆಲಿವರಿ ಕೊಡಲಿಕ್ಕೆ 1 ಡೇಲಿ ಆಗುತ್ತಾ? ಇದೇನಂದರೆ ಮೇಡಮ್, ಈಗ ಕೆಲವೊಂದು ಕಸ್ಟಮರ್ಸಿಗೆ ಇರ್ತದೆ ನನ್ನ ಹತ್ರ ಆ ಡಾಕ್ಯುಮೆಂಟ್ ಇಲ್ಲ, ನನ್ನ ಹತ್ರ ಈ ಡಾಕ್ಯುಮೆಂಟ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಪ್ಯಾನ್ ಕಾರ್ಡ್ ಇಲ್ಲ ಅಂತ. ದಯವಿಟ್ಟು ಅಂತ ಯಾರಾದರೂ ಕಸ್ಟಮರ್ ಇದ್ದರೆ ಅಟ್ಲೀಸ್ಟ್ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇದೆ ಅದಾದರೂ ಹೇಳಿ. ಅದು ಹೇಳಿದರೆ ನಾವು ಅದಕ್ಕೆ ಸಂಬಂಧಪಟ್ಟ ಫಿನಾನ್ಸ್ ಜೊತೆಗೆ ನಾವು ಅದನ್ನು ಟೈಅಪ್ ಮಾಡಿಕೊಂಡು ನಿಮಗೆ ಲೋನ್ ಮಾಡಿ ಕೊಡ್ತೇವೆ ನಾವು. ಮತ್ತೊಂದು ಏನು ಕೇಳಿದ್ವಿ ಅದ್ರ ಜೊತೆಗೆ ಏನು ಕೇಳಿದ್ವಿ ನಮ್ಮ ಕ್ವಶನ್ ಇದ್ರ ಜೊತೆಗೆ ಹೇಗೆ ಎಷ್ಟು ದಿನದಲ್ಲಿ? ಈಗ ಏನಾಗಿದೆ ಅಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಂದು ಏನು ಆದೇಶ ಇದೆ, ಒಂದು ಕಂಪನಿಯಲ್ಲಿ 33% ಎಂಪ್ಲಾಯ್ಮೆಂಟು ಕೆಲಸ ಮಾಡಿಸಬೇಕು ಅಂತ, ಆದ ಕಾರಣದಿಂದ ಡಿಲೇ ಆಗ್ತದೆ. ಅಲ್ಲದೆ ಫಿನಾನ್ಸಿಂದ ಏನು ಪ್ರಾಬ್ಲಮ್ ಡಿಲೇ ಆಗ್ತಾಯಿಲ್ಲ. ಆ ಅಡಚಣೆಗಾಗಿ ಈ ಮುಂಚೆ ಏನು 1 ದಿನದಲ್ಲಿ ನಾವು ಗಾಡಿ ಕೊಡ್ತಾ ಇದ್ದೇವೆ, ಈಗ 3 ದಿನ ಆಗ್ತಾಯಿದೆ. ಅದಕ್ಕೊಂದು ನಮ್ಮ ಕಡೆಯಿಂದ ಒಂದು ಕ್ಷಮೆ ಇರಲಿ. ಯಾಕಂದರೆ ಮ್ಯಾನ್ ಪವರ್ ಕಡಿಮೆ ಇದ್ದ ಕಾರಣ ಈಗ 2 ರಿಂದ 3 ದಿನ ತಗೊಳ್ತಾ ಇದೆ. ಮತ್ತು ಇವಾಗ ಸ್ವಲ್ಪ ವೆರಿಫಿಕೇಷನನ್ನು ತುಂಬ ಸ್ಟ್ರಾಂಗ್ ಮಾಡಿದ್ದಾರೆ. ಅಂದರೆ ಮುಂಚೆ ಬೇರೆ ರಾಜ್ಯದಿಂದ ಇಲ್ಲಿದ್ದವರಿಗೆ ಲೋನ್ಸ್ ಆಗ್ತಾ ಇತ್ತು, ಅದು ಇವಾಗ ಸಿಗ್ತಾ ಇಲ್ಲ. ಬಟ್ ಅದು ನನ್ನ ಪ್ರಕಾರ ಜೂನ್ 15-20 ತಾರೀಕು ತನಕ ಮಾತ್ರ ಇರ್ಬೋದು. ಜೂನ್ 20ರ ನಂತರ ಅದೆಲ್ಲ ಇರಲಿಕ್ಕಿಲ್ಲ. ಯಾಕಂದರೆ ಅದೆಲ್ಲ ಒಂದು ಸಹಜ ಸ್ಥಿತಿ ಅಂತ ಬರ್ತದೆ ಅಂತ ನಂಬಿಕೆ ಇದೆ. ಇವಾಗ ಹೊಸ ಟೆಕ್ನಾಲಜಿ ಬಂದಿದೆ BS6, ಅದರಲ್ಲಿ ಏನು ಹೊಸ ಫ್ಯೂಚರ್ ಐ ಮೀನ್ ನಾವು ಯಾವುದಕ್ಕೋಸ್ಕರ ನಾವು ಅದನ್ನು ಬೈ ಮಾಡಬೇಕು? ಅದೇ ಇವಾಗ ಹೀರೋದಲ್ಲಿ ಇವಾಗ ಮಾತ್ರ ಅಲ್ಲ, ಪ್ರತಿ ಸರ್ತಿ ಹೀರೋದು ಏನಾದರೂ ಒಂದು ಗಾಡಿ ಬಂದರೆ ಅದು ಯಾಕೆ ಒಳ್ಳೆ ಸೇಲ್ ಕೊಡ್ತಾ ಇದೆ, ಒಳ್ಳೆ ಸೇಲ್ ಆಗ್ತಾಯಿದೆ. ಈಗ ಎಕ್ಸಾಂಪಲ್ ಪ್ಯಾಷನ್ ಪ್ರೋ BS6 ಬಂತು 1 ತಿಂಗಳೂ ಆಗಲಿಲ್ಲ ನನ್ನ ಪ್ರಕಾರ. ಇವಾಗಲೇ 500 ಬೈಕ್ ಮಂಗಳೂರಿನ ರೋಡ್ ಮೇಲೆ ಓಡ್ತಾ ಇದೆ. 500 ಪ್ಯಾಷನ್ ಪ್ರೋ BS6 ಸೇಲ್ ಆಗೇ ಇತ್ತು. ಇದೊಂದು ಮಿರಾಕಲ್ಲೇ ಸರಿ. 500 BS6 ಈ ಲಾಕ್ಡೌನ್ ಪೀರಿಯಡಲ್ಲಿ ನಾವು ಕೊಟ್ಟಿದ್ದೇವೆ ಅಂದರೆ. ಇರೋದು ಗಾಡಿ ಯಾವಾಗ ಬಂದರೂ ಕೂಡ ಅದರಲ್ಲಿ ಜನರಿಗೆ ಯಾಕೆ ಎಕ್ಸ್ಪೆಕ್ಟೇಷನ್ ಅಂದರೆ ಪ್ರತಿ ಸರ್ತಿ ಪೇಟೆಂಟೆಡ್ ಟೆಕ್ನಾಲಜಿ ಅಂತ ಇರ್ತಾರೆ, ಅದು ಇನ್ನೊಬ್ಬರು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಎಕ್ಸಾಂಪಲ್ ನಮ್ಮದು ಎಕ್ಸೆನ್ಸ್ ಇದೆ, ಅದು ಪೇಟೆಂಟ್ ಸಿಸ್ಟಮ್. ಏನು ಈ ಎಕ್ಸೆನ್ಸ್ ಅಂದರೆ ಯಾಕೆ ಈ ಸಿಸ್ಟಮನ್ನು ಕೊಟ್ಟಿದ್ದಾರೆ ಅಂದರೆ ಒಳ್ಳೆ ಮೈಲೇಜ್ ಮತ್ತು ಒಳ್ಳೆ ಲೈಫ್ ಬರಲಿಕ್ಕೆ, ತುಂಬ ಲಾಂಗ್ ಲಾಸ್ಟಿಂಗಲ್ಲಿ ಬರಲಿಕ್ಕೋಸ್ಕರ ಆ ಟೆಕ್ನಾಲಜಿ ಕೊಟ್ಟಿದ್ದಾರೆ. ಒಳ್ಳೆ ಪಿಕಪ್ ಇದೆ. ಈಗ ಮುಂಚಿನ ಥರ ಸ್ಪ್ಲೆಂಡರ್ ಅಥವಾ ಎಲ್ಲ ಬೈಕಿಗೆ ಚೋಕ್ ಬರ್ತಾಯಿದೆ. ಈಗ ನಮ್ಮ ಯಾವುದೇ ಹೀರೋದಲ್ಲಿ ಚೋಕ್ ಬರ್ತಾ ಇಲ್ಲ. ಅಂದರೆ BS6 FI ಇಂಜಿನ್ ಆದ ಕಾರಣ ಯಾವ ಗಾಡಿಗೆ ಮುಂದೆ ಚೋಕ್ ಬೇಡ. ಯಾಕಂದರೆ ಗಾಡಿ ಬೈಕ್ನ ತಂತ್ರಜ್ಞಾನದಲ್ಲಿ ಹೀರೋದವರು ತುಂಬ ಮುಂದೆ ಬಂದುಬಿಟ್ಟಿದ್ದಾರೆ. ಇದೀಗ ನಮ್ಮ ಸಮಯ ಇದು, ಗ್ರಾಹಕರಿಗೆ ಇದನ್ನು ತಿಳಿಸೋ ಸಮಯ. ಮತ್ತು ಗ್ರಾಹಕರು ಗಾಡಿ ಹೊಸ ಗಾಡಿಯನ್ನು ತಗೊಳ್ಬೇಕಾ ಬೇಡವಾ ಅದನ್ನು ಮತ್ತೆ ನೋಡಿ. ಒಂದು ಸರ್ತಿ ಬಂದು ನೀವು ಹೀರೋದ ಗಾಡಿಯನ್ನು ನೋಡಿಬಿಡಿ, BS6 ಸ್ಪ್ಲೆಂಡರನ್ನು ನೋಡಿಬಿಡಿ, ನೀವು ಮುಂಚೆದ ಗಾಡಿ ನೋಡಿಬಿಡಿ, ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಇವಾಗ ಸ್ಪ್ಲೆಂಡರ್ BS6ಅಲ್ಲಿ ನೀವು ಮುಂಚಿನ ಗಾಡಿಗಳೆಲ್ಲ 1 ವಾರ 1 ತಿಂಗಳಿಟ್ಟರೆ ಚೋಕ್ ಕೊಡಬೇಕು, ಸ್ವಲ್ಪ ಮಿಸ್ ಫೈರಿಂಗ್ ಎಲ್ಲ ಬರ್ತಾಯಿದೆ. ಇವಾಗ ಪ್ರಾಬ್ಲಮ್ ಇಲ್ಲ, ಕಾರ್ ಸಿಸ್ಟಮ್ ಮಾಡಿದ್ದಾರೆ. ಕೀ ಆನ್ ಮಾಡಿ ಫಸ್ಟ್ ಸೆಲ್ಫಲ್ಲೇ ಗಾಡಿ ಸ್ಟಾರ್ಟ್ ಆಗ್ತದೆ. ಇವಾಗ ನೀವೆಲ್ಲ ನಮ್ಮ ಗ್ಲಾಮರ್ ಇರ್ಬೋದು, ಪ್ಯಾಷನ್ ಪ್ರೋ ಇರ್ಬೋದು, ಎಲ್ಲ ಬೈಕ್ಸಲ್ಲಿ ನೋಡಿದರೆ ವಿದೌಟ್ ಚೌಕು ಎಕ್ಸೆನ್ ಸೆನ್ಸರಲ್ಲಿ ಓಡ್ತಾ ಇದೆ. ಮತ್ತು i3s ಟೆಕ್ನಾಲಜಿ ಕೊಟ್ಟಿದ್ದಾರೆ. ಇದು ಕೂಡ ಪೇಟೆಂಟ್ ಟೆಕ್ನಾಲಜಿ. i3s ಅಂದರೆ ಐಡಲ್ ಸ್ಟಾಪ್ ಸ್ಟಾರ್ಟ್ ಸಿಸ್ಟಮ್. ಅಂದರೆ ಯೂಸ್ ಅಂದರೆ ನಿಮಗೆ ಫ್ಯೂಲ್ ತುಂಬ ಕನ್ಸಂಪ್ಷನ್ ಆಗ್ತದೆ. ಅಂದರೆ ಈಗ ನಾವು ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡುವಾಗ 30 ಸೆಕೆಂಡ್ ಸ್ಟಾರ್ಟ್ ಆದ ನಂತರ ಅದು ಆಟೋಮೆಟಿಕ್ಕಾಗಿ 5 ಸೆಕೆಂಡ್ಗೊಮ್ಮೆ ಆಫ್ ಆಗ್ತದೆ. ಅಂದರೆ ಅದು ಸ್ಟಾರ್ಟಲ್ಲಿ ನಿಲ್ಲಿದ್ರೆ ಆದ ಕಾರಣ ಫ್ಯೂಲ್ ಕನ್ಸಂಪ್ಷನ್ ತುಂಬ ಕಡಿಮೆ, ಅಂದರೆ ತುಂಬ ಲಾಭ ಮಾಡಿ ಕೊಡ್ತದೆ. ಅದಕ್ಕೆ ಬಗ್ಗೆ i3 ಸಿಸ್ಟಮ್ ಬಂದಿದೆ. ಈ ಫಸ್ಟ್ 30 ಸೆಕೆಂಡ್ ನಂತರದ 5 ಸೆಕೆಂಡ್ಗೆ ಅದು ಗಾಡಿ ಆಟೋಮೆಟಿಕ್ಕಾಗಿ ಆಫ್ ಆಗ್ತದೆ. ಅಲ್ಲ, ಫಸ್ಟ್ ಅಂದರೆ ಈಗ ಸ್ಟಾರ್ಟ್ ಆದ ನಂತರ 30 ಸೆಕೆಂಡ್ ಮತ್ತೆ ಬಂದಾಗ್ತದೆ. ಪುನಃ ನೀವು ರೋಡಲ್ಲಿ ಹೋಗ್ತೀರಿ, ಪಾರ್ಕಿಂಗಲ್ಲಿ ನಿಂತಿದ್ದೀರಿ, ವಿದಿನ್ 5 ಸೆಕೆಂಡ್ ಗಾಡಿ ಆಟೋಮೆಟಿಕ್ಕಾಗಿ ಆಫ್ ಆಗ್ತದೆ. ಅದು i3 ಸಿಸ್ಟಮ್ ಬಂದದ್ದೇ ಹೀರೋದಲ್ಲಿ.
ಇರೋದಿಲ್ಲ. ಯಾವ ಐತ್ರಿಯ ಸಿಸ್ಟಮು ಮತ್ತು ಎಕ್ಸೆನ್ಸ್ ಪೇಟೆಂಟ್ ಮಾಡಿದ್ದಾರೆ ಅಂದರೆ ಇನ್ನು ಮುಂದೆ ಅದರ ಯಾರು ಆ ಸಿಸ್ಟಮನ್ನು ತರಲಿಕ್ಕೇನೆ ಇಲ್ಲ. ನಾಳೆ ದಿವಸ ನಮ್ಮ ಕಾಂಪಿಟೇಟರ್ ಆ ಸಿಸ್ಟಮ್ ತರಲಿಕ್ಕೆ ಆಗೋದಿಲ್ಲ. ಪೇಟೆಂಟ್ ಅಂದರೆ ಅದೊಂದು ಕೇಂದ್ರ ಸರ್ಕಾರದಿಂದ ಅದು ನಮಗೋಸ್ಕರನೇ ಅದೊಂದು ರಿಸರ್ವ್ ಮಾಡೋದು ಹೇಳ್ತಾರಲ್ಲ ಆ ಥರ, ಅದನ್ನು ಇನ್ನೊಬ್ಬರು ಮಾಡಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಪೇಟೆಂಟ್ ಸಿಸ್ಟಮ್ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬೇಕು. ಇವಾಗ ನನ್ನ ಗಾಡಿ ಈಗ ಎಲ್ಲಾದರೂ ಇವಾಗ ರೋಡ್ ಮಧ್ಯೆ ನಿಂತಿದೆ, ಯಾರು ತಗೊಂಡು ಬರಲಿಕ್ಕೆ ಯಾರೂ ಇಲ್ಲ. ನಾವು ತುಂಬ ಗ್ರಾಹಕರಿಗೆ ಹೇಳ್ತಾ ಇದ್ದೇವೆ, ಲಾಸ್ಟ್ 1 ಇಯರಿಂದ 1 ವರ್ಷದಿಂದ ನಾವು ಎಲ್ಲ ಹೊಸ ಗಾಡಿ ತಗೊಂಡವರಿಗೆ RSA ಇನ್ಶೂರೆನ್ಸ್ ಮಾಡಿದ್ದೇವೆ. ದಯವಿಟ್ಟು ನೀವು ನಿಮ್ಮ ಸ್ವಂತ ದುಡ್ಡದಲ್ಲಿ ಹಣ ಹಾಕಿಕೊಂಡು ಗಾಡಿಯನ್ನು ಶೋರೂಮ್ಗೆ ತರಬೇಡಿ ಅಥವಾ ಬೇರೆಯವರನ್ನು ಕರ್ಕೊಂಡು ಬರಬೇಡಿ. ನಿಮಗೆ RSA ಇನ್ಶೂರೆನ್ಸ್ ಇದೆ, ನೀವು ನಮಗೆ ನಮ್ಮ ಶೋರೂಮ್ಗೆ ಫೋನ್ ಮಾಡಿ RSA ಇನ್ಶೂರೆನ್ಸ್ ಬಗ್ಗೆ ಮಾಹಿತಿ ಪಡ್ಕೊಂಡ್ರೆ ನಾವೇ ನಿಮಗೆ ಟೋಲ್ ಫ್ರೀ ನಂಬರ್ ಕೊಡ್ತೇವೆ. ಅವರೇ ಬಂದು ಗಾಡಿಯನ್ನು ತಂದು ಶೋರೂಮ್ಗೆ ರೀಚ್ ಮಾಡ್ತಾರೆ. ವಿದಿನ್ 3 to 4 ಅವರ್ಸಲ್ಲಿ ಇದು ಸರ್ವಿಸ್ ಕೊಡ್ತೇವೆ ನಾವು. ಸೇಲ್ಸ್ ಮ್ಯಾನೇಜರ್ ಶ್ರೀ ಧನುಷ್, ಸರ್ವಿಸ್ ಮ್ಯಾನೇಜರ್ ಶ್ರೀ ಸಂತೋಷ್ ದ್ವಿಚಕ್ರ ವಾಹನದ ಸರ್ವಿಸ್ ಸಂಬಂಧಿತ ಪ್ರಶ್ನೆಗಳಿಗೆ ಉತ್ತರಿಸಿದರು. ನಾವು ಬೆಳಿಗ್ಗೆ 8:30ರಿಂದ ಸಂಜೆ 6ವರೆಗೆ ಕಸ್ಟಮರ್ಗೆ ಉತ್ತಮ ಸರ್ವಿಸನ್ನು ಕೊಡ್ತಿದ್ದೇವೆ. ನಮ್ಮಲ್ಲಿ ಡೋರ್ ಸ್ಟೆಪ್ ಸರ್ವಿಸ್ ಉಂಟು ಮತ್ತು ಲೈನ್ ಸರ್ವಿಸ್, ಅದಲ್ಲದೆ ಮತ್ತು ಸ್ಪಾಟ್ ಸರ್ವಿಸ್, ಹಾಗೆ ಎಮರ್ಜೆನ್ಸಿ ಸರ್ವಿಸ್ಗಳನ್ನು ನಾವು ಮಾಡಿಕೊಡ್ತೇವೆ. ನಮ್ಮ ಸರ್ವಿಸ್ ಸೆಂಟ್ರಲ್ಲಿ ಉತ್ತಮ ಟೆಕ್ನಿಷಿಯನ್ ಹಾಗೆ ಕಂಪನಿಯಿಂದ ಟ್ರೈನಿಂಗ್ ಪಡೆದ ಸರ್ವಿಸ್ ಮೆಕ್ಯಾನಿಕಲ್ ಇದ್ದಾರೆ. ಅದಲ್ಲದೆ ನಾವು ಕಸ್ಟಮರ್ಗೆ ಆದಷ್ಟು ಉತ್ತಮ ಹಾಗೂ ಒಳ್ಳೆಯ ಸರ್ವಿಸನ್ನು ಕೊಡ್ತಿದ್ದೇವೆ. ಹಾಗೆಯೇ ನಮ್ಮಲ್ಲಿ ಗುಡ್ ಲೈಫ್ ಕಾರ್ಡ್, ಪಾಸ್ಪೋರ್ಟ್ ಕಾರ್ಡ್, ಹಾಗೆ ನೈಟ್ರೋಜನ್ ಗ್ಯಾಸ್, ಹಾಗೆ ಇನ್ನಿತರ ಸೌಲಭ್ಯಗಳು ನಾವು ಕಸ್ಟಮರ್ಗೆ ಕೊಡ್ತಿದ್ದೇವೆ. ಇನ್ ಕೇಸ್ ಆಗಿ ಕಸ್ಟಮರ್ಗೆ ಯಾವುದೇ ಈ ಕೊರೋನಾ ಸಂದರ್ಭದಲ್ಲಿ ಇಲ್ಲದ ಸಂದರ್ಭದಲ್ಲಿ ಕಸ್ಟಮರ್ಗೆ ಯಾರಿಗೆ ಬರಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ನಮಗೆ ಕಾಲ್ ಮಾಡ್ತೇವೆ. ನಾವು ಅದರ ಮುಖಾಂತರ ಅವ್ರ ಮನೆಯಿಂದ ತಂದು ವಾಹನವನ್ನು ಅವರಿಗೆ ಸರ್ವಿಸ್ ಮಾಡಿ ಕೊಡ್ತೇವೆ. ಹಾಗೆಯೇ ಕೆಲವೊಬ್ಬರು ಸ್ಪಾಟ್ ಸರ್ವಿಸ್ ಬರ್ತಾರೆ, ಇಲ್ಲಿ ವೆಯ್ಟ್ ಮಾಡಿ ಸರ್ವಿಸ್ ಮಾಡುವಂಥದ್ದು. ಅವ್ರಿಗೆ ಬೇಕಾಗಿ ನಾವು ಇಲ್ಲಿ ಇದನ್ನು 1 ಅವರಲ್ಲಿ ಯಾವುದೇ ಸರ್ವಿಸ್ ಉಂಟು ಅದನ್ನು ನಾವು ಮಾಡಿಕೊಡ್ತಿದ್ದೇವೆ. ಅದಲ್ಲದೆ ನಾವು ಅವರಿಗೆ ಸರ್ವಿಸ್ಗೆ ಆಗಿ ಮೆಸೇಜ್ಗಳು ಮತ್ತು ಫಾಲೋ ಅಪ್ ಸಿಸ್ಟಮ್ ಉಂಟು. ಅದಾದ ನಂತರ ಸರ್ವಿಸ್ ಆದ ನಂತರ ನಾವು ಅವರಿಗೆ PSF ಕಾಲ್ ಮುಖಾಂತರ ಕಸ್ಟಮರ್ ಅವರ ಸರ್ವಿಸ್ ಹೇಗಾಗಿದೆ, ಹಾಗೆ ಉತ್ತಮವಾಗಿದೆಯಾ, ಅದು ಸ್ಯಾಟಿಸ್ಫೈ ಆಗಲಿಲ್ವಾ, ಆಗಿದ್ದರೆ ಓಕೆ, ಇಲ್ಲದಿದ್ದರೆ ಅವರನ್ನು ವಿದಿನ್ 2 ಡೇಸಲ್ಲಿ ಅವರನ್ನು ಪುನಃ ತಂದು ಅವ್ರಿಗೆ ಕ್ಲಿಯರ್ ಮಾಡಿ ಅವ್ರ ಕಂಪ್ಲೇಂಟನ್ನು ಕೊಡ್ತೇವೆ ನಾವು. ನನ್ನ ಹೆಸರು ಧನುಷ್ ಅಂತೇಳಿ, ನಾನಿಲ್ಲಿ 6 ಮಂತ್ಸಿಂದ ಸೇಲ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತೀನಿ. ನಮ್ಮ ಸೇಲ್ಸ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ನಾವು ಮಾಡೋದು ನಾವು ವಾಟ್ಸಪ್ ಮೆಸೇಜ್ ಮುಖಾಂತರ ಜನರಿಗೆ ನಮ್ಮಲ್ಲಿರೋ ಆಫರ್ಸ್ಗಳು, ಬ್ರೋಷರ್ಸ್ ಏನೆಲ್ಲಿದೆ, ಲೋ ಡೌನ್ ಪೇಮೆಂಟ್ ಅದನ್ನೆಲ್ಲ ಕಳಿಸ್ತೇವೆ. ಆನ್ಲೈನ್ ಮುಖಾಂತರ ನಮ್ಮಲ್ಲಿ ಬುಕ್ಕಿಂಗ್ ಮಾಡೋದಾಗಿದೆ. ನಮ್ಮಲ್ಲಿ 5 years ಆಫ್ ಇನ್ಶೂರೆನ್ಸ್ ಕೊಡೋದು, RSA ಇದೆ, ಗುಡ್ ಲೈಫ್ ಕಾರ್ಡ್ಸ್ ಕೊಡ್ತೇವೆ.